ನಮ್ಮ ಮಣ್ಣಿನ ಕಣ್ಮಣಿ, ಬಡವರ ಆಶಾವಾದಿ, ಬಲ್ಲದವರ ಊರುಗೋಳು, ಬೆಲ್ಲದವರಲ್ಲಿ ಬಲ್ಲವ, ನಿಮ್ಮೆಲ್ಲರ ಕರ್ನಾಟಕದ ಸಭಾಪತಿ ಅಧ್ಯಕ್ಷರಾಗಿದ್ದ ಶ್ರೀಯುತ ಜನಾಬ್ ಯುಟಿ ಖಾದರ್ಗೆ ಸ್ವಾಗತ, ಸುಸ್ವಾಗತ. Welcome, sir. I request Mr. Abdul Karim to please hand over the floral bouquet and please welcome. I request. It's a pleasure and privilege once again. The pride of Karnataka, the pride of Mangalore, the pride of Karnataka once again. Mr. UT Khadar ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. Now, sir, I know that you're always busy. We would like to felicitate right now, and we would request you to speak a few words always. So, first, Mr. Abdul Karim to please come on the stage. Thank you. I request Mr. Abdul Karim to please come on the stage to do the honors, the felicitation ceremony. I request Mr. And I request Mr. Abdul Nasir to present the Prashamsa Patra, I mean to say the recognition letter of Mr. UT Khadar. I request Mr. Abdul Nasir to please present it. Sir. Assalamu alaikum. Kianza Ventures Private Limited, ಸೋಮೇಶ್ವರ ಉಚ್ಚಿಲ ಇವರು ಅರ್ಪಿಸುವ ಪ್ರಶಂಸಾ ಪತ್ರ ಕರ್ನಾಟಕದ ಘನವೆತ್ತ ವಿಧಾನಸಭಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಯುಟಿ ಅಬ್ದುಲ್ ಖಾದರ್ ಅಲಿ ಫರೀದ್, ಕರ್ನಾಟಕದ ಘನವೆತ್ತ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಶ್ರೀಯುತ ಯುಟಿ ಅಬ್ದುಲ್ ಖಾದರ್ ಅಲಿ ಫರೀದ್ ರವರು ದಿನಾಂಕ 12 ಅಕ್ಟೋಬರ್ 1969 ಇಸವಿಯಲ್ಲಿ ದಿವಂಗತ ಯುಟಿ ಫರೀದ್ ಹಾಗೂ ನಸೀಮಾ ದಂಪತಿಗಳ ಪುತ್ರನಾಗಿ ಜನಿಸಿದರು. ಮಂಗಳೂರಿನಲ್ಲಿ ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರ್ತಿಗೊಳಿಸಿದ ಇವರು ಮೂಡಬಿದಿರೆಯಲ್ಲಿ ತನ್ನ PUC ವ್ಯಾಸಂಗವನ್ನು ಪೂರ್ತಿಗೊಳಿಸಿದರು. ನಂತರ ಮಂಗಳೂರಿನ ಪ್ರತಿಷ್ಠಿತ SDM ಕಾನೂನು ವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಪೂರ್ಣಗೊಳಿಸಿದ್ದು, ವಿದ್ಯಾರ್ಥಿಯಾಗಿದ್ದಾಗಲೇ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡಿದ್ದ ಇವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕವಾದ NSUA ನಲ್ಲಿ ಸಕ್ರಿಯರಾಗಿದ್ದರು. 1992ರಲ್ಲಿ ಜಿಲ್ಲಾ NSUA ಇದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಇವರು 1994ರಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿಯೂ ಕಾರ್ಯನಿರ್ವಹಣೆ ಮಾಡಿರುವ ಇವರು 2002ನೇ ಇಸವಿಯಲ್ಲಿ ಅಖಿಲ ಭಾರತ ಸೇವಾದಳದ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2007ನೇ ಇಸವಿಯಲ್ಲಿ ಮಾಜಿ ಶಾಸಕರಾದ ದಿವಂಗತ ಯುಟಿ ಫರೀದ್ ರವರ ಮರಣಾನಂತರ ನಡೆದ ಉಪಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ ಇವರು ನಂತರ 2008, 2013, 2018 ಹಾಗೂ 2020ನೇ ಇಸವಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ್ದು ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವರು. 2013ನೇ ಇಸವಿಯಲ್ಲಿ ಆರೋಗ್ಯ ಸಚಿವರಾಗಿ, 2014ನೇ ಇಸವಿಯಲ್ಲಿ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾಗಿ, 2018ನೇ ಇಸವಿಯಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಹಾಗೂ 2021ನೇ ಇಸವಿಯಲ್ಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರಾಗಿ ಸೇವೆ ಸಲ್ಲಿಸಿದರು ಹಾಗೂ ಪ್ರಸಕ್ತ ಕರ್ನಾಟಕ ವಿಧಾನಸಭೆಯ ಪ್ರಪ್ರಥಮ ಬ್ಯಾರಿ ಸ್ಪೀಕರ್ ಅಥವಾ ಬ್ಯಾರಿ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಜನರೊಂದಿಗೆ ಸದಾ ಬೆರೆಯುವ ಯುಟಿ ಖಾದರ್ ತಮ್ಮ ಕ್ಷೇತ್ರದಲ್ಲಿ ಯಾರು ಕರೆದರೂ ಅವರಿರುವಲ್ಲಿ ಹೋಗಿ ಅವರ ಕಷ್ಟ, ಅವರ ಸಮಸ್ಯೆ, ಅವರ ಸಂಕಷ್ಟಗಳನ್ನು ಆಲಿಸಿ ಪರಿಹರಿಸುವ ಗುಣವಿರುವವರು. ವಿಧಾನಸಭೆ ಆಗಿರಲಿ, ವಿಧಾನ ಪರಿಷತ್ ಆಗಿರಲಿ, ತಮ್ಮ ವಿರೋಧ ಪಕ್ಷದವರಿಂದಲೂ ಹೊಗಳಿಸಿಕೊಳ್ಳುವ ಅಪರೂಪದ ರಾಜಕಾರಣಿಯಾದ ಇವರ ಮುಂದಿನ ಜೀವನವು ಉಜ್ವಲವಾಗಿರಲಿ. ಸರ್ವಶಕ್ತನಾದ ಅಲ್ಲಾಹನು ಇವರನ್ನು ಇನ್ನಷ್ಟು ಯಶಸ್ಸಿನ ಎತ್ತರಕ್ಕೆ ಕೊಂಡೊಯ್ಯಲಿ ಹಾಗೂ ಜನರ ಸೇವೆಗೈಯಲಿ ಹಾಗೂ ಮುಂದೆಯೂ ಈ ಕ್ಷೇತ್ರದ ಹಾಗೂ ಕರ್ನಾಟಕ ರಾಜ್ಯದ ಸಂಪೂರ್ಣ ಸೇವೆ ಮಾಡುವ ಅವಕಾಶ ನೀಡಿ
ಸಿಗಲಿ ಎಂದು ಹಾರೈಸುವ ಧನ್ಯವಾದಗಳೊಂದಿಗೆ ಕಿಯಾನ್ಸಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ದಿನಾಂಕ 30/7/2023 ಸ್ಥಳ ಕಿಯಾನ್ಸಾ ಗಾರ್ಡನ್. ಮುಖ್ಯಮಂತ್ರಿಯಾಗಿ ಸಹ ಬರೆದು ನೋಡಬೇಕಂತ ನನ್ನ ಕನಸು. ರಿಕ್ವೆಸ್ಟ್ ಫಾರ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ put your hands together and congratulate Mr. UT Khader sir. Now is the time to request Mr. Dr. S.M.R. Rashid sir to please come on the stage. It's a pleasure and privilege on behalf of Kiyansa Ventures Private Limited. At that same time, I would like to welcome our ex-mayor Mr. Ashraf Sahab. I request him to please come on the stage. It's a pleasure and privilege. I request Mr. Abdul Karim to please escort. I request Mr. Monaka, all the way from Qatar, the member of BCCI, to please come on the stage. It's a pleasure and privilege. At the same time, I would like to welcome Mr. Riaz Baba to please come on the stage to do the honors for Mr. UT Khader sir. Now it's time here to request all the people joining hands together. I request everybody, let's give a standing ovation. ಎಲ್ಲರೂ ನಿಂತ್ಕೊಂಡು ಇವತ್ತಿನ ಕಾರ್ಯಕ್ರಮ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳು, ಕಲಾರಸಿಗಳ ಹತ್ತಿರವಾಗಿರುವಂತಹ ಎಲ್ಲ ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ please do the honors for Mr. UT Khader sir. That is your specialty, sir. You are very humble, you are very simple. Our simplicity is a sign of modesty, and that is the reason you have reached here. I request everybody to please put your hands together. I'd like to congratulate Shrita Nileshwara Uchilataya Tantri. It's a pleasure and privilege, sir. Congratulations once again, everybody. UT Khader, that's one and only, the unlimited talented Khader. UT Khader, unmatchable task Khader. UT Khader, it's not only UT Khader, it's a UT Khader. That's the reason he has reached the pinnacle of success, and that's the reason we are proud of the personality of Mangalore. ನಮ್ಮ ಊರದ ಅಂಚಿನ UT Khader ಕೂಡ ಜೋರಾದ ದಾಟಿ ಕೊಡಲಿಕ್ಕೆ ಅನ್ನೋದಲ್ಲೇ. Congratulations, sir. Request once again all the people out here to please put your hands together. ಬಾಳೆಂಬ ಬದುಕಿನಲ್ಲಿ ಬೆಳಕೆಂಬ ದಾರಿ, ಈ ದಾರಿ ಉದ್ದಕ್ಕೆ ಬೆಳಗಿಸುವ ದಾರಿ ದೀಪಗಳು, ಅದುವೇ ಜ್ಞಾನ, ವಿಜ್ಞಾನ, ಸಹನೆ, ಸಾಧನೆ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಹಿರಿಯರಲ್ಲಿ ಭಕ್ತಿ, ದೇವರಲ್ಲಿ ಶ್ರದ್ಧೆ, ಇದೇ ಜೀವನದ ಕರ್ತವ್ಯದಲ್ಲಿ ನಿಷ್ಠೆ, ಬದುಕಲ್ಲಿ ಪ್ರತಿಷ್ಠೆ. ಅದಕ್ಕೋಸ್ಕರ ಅವರು ನಮ್ಮ ರಾಜ್ಯದ ಸಭಾಧ್ಯಕ್ಷರು ಶ್ರೀಯುತ UT Khader. ಮಂಜೇಶ್ವರದ MLA ಕೇಳಿದ್ರು, ನೀವು ನೀಲೇಶ್ವರ ಮಲಯಾಳದಲ್ಲಿ ಮಾತಾಡ್ತೀರಾ? ಹೌದು, ನನ್ನ ಮಾತೃಭಾಷೆ ಮಲಯಾಳ. ಮಲಯಾಳ ಮಾತಾಡಲಿಕ್ಕೆ ಬಹಳ ಇಷ್ಟ ನನಗೆ. ಸಾಮಾನ್ಯವಾಗಿ ಕೇರಳದಲ್ಲಿ ನಾನು ಸಭೆಯನ್ನು ಉದ್ದೇಶಿಸುವಾಗ ಮಲಯಾಳದಲ್ಲೇ ನಾನು ಅದನ್ನು ಅನುಸಂಧಿಸ್ತೇನೆ. ಈ ಒಂದು ಸಂದರ್ಭ ಮಲಯಾಳ ನನ್ನ ಮಾತೃಭಾಷೆ. ಹೆಚ್ಚಿನವರು ನೀವೆಲ್ಲ ಮಲಯಾಳಿಗಳು, ಅದರಲ್ಲಿ ಸ್ವಲ್ಪ ಬ್ಯಾದಿ ಹೇಳು. ಒಂದು ವಿಶೇಷವಾದಂತಹ ಒಂದು ಸಮುದಾಯ ಉಳ್ಳಾಳದ ಪರಿಸರದಲ್ಲಿ UT Khader ಒಂದು ಕಾಲೇಜ್ ಮೇಟ್ ಆಗಿ ನಾನಿದ್ದೆ. ನಾನು ಸೀನಿಯರ್ ಅವರಿಗೆ. ಒಂದು ಮಧ್ಯಾಹ್ನ ಹೊತ್ತಿಗೆ ಅವರೆಲ್ಲರೂ ಕಳೆದಿದ್ದು ಕಾಲೇಜಲ್ಲಿ. ಅಲ್ಲ ಮಾರ, ನನಗೆ ಅನ್ಯಾಯ ಆಗಿದೆ, ಸ್ಟ್ರೈಕ್ ಮಾಡೋಣ ಅಂತ. ನನಗೂ ಅವ್ರಿಗೆ ಏನು ಪರಿಚಯ ಇಲ್ಲ ವಾಸ್ತವ. ಅವರು ನನ್ನನ್ನು ಕರೆದರು. ನಾನು ವರಾಂಗದಲ್ಲಿ ಹೋಗ್ತಾ ಇದ್ದೆ. ನನ್ನ ನಿಲ್ಲಿಸಿ, ನನಗೆ ನನ್ನ ಪರಿಚಯ ಏನಿಲ್ಲ ಆಯಿತಾ ಅಂತ ಅವ್ರ ಮಾತಾಡಿದ್ರು. ನನಗೆ ಸ್ಟ್ರೈಕ್ ಅಂದರೆ ಆಗುವುದಿಲ್ಲ. ಮೊದಲಿಂದಲೇ ಸ್ಟ್ರೈಕ್ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಹಾಗೆ ನಮ್ಮ ಉಳ್ಳಾಳದ ಪರಿಸರದ ಒಂದು MLA ಆಗಿ ನಿರಂತರವಾಗಿ 20 ವರ್ಷಗಳ ಅವರ ಅನುಭವ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಪದವಿಯನ್ನು ಗಳಿಸಿದ್ದಾರೆ. ನಾವೆಲ್ಲ MLA ಆಗ್ತೇವೆ, ಮಂತ್ರಿ ಆಗ್ತೇವೆ, ಮಂತ್ರಿಯನ್ನು ಅಲ್ಲಿ ಆಯ್ಕೆ ಮಾಡ್ತಾರೆ. ಆದರೆ ಸಭಾಪತಿ ಎಂಬುದು ಅದೊಂದು ದೊಡ್ಡ ಸ್ಥಾನ. ಸಂವಿಧಾನದ ಆಧಾರದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಯಥಾವತ್ತ ಅಲ್ಲಿ ಅನುಷ್ಠಾನಗೊಳಿಸುವಂತಹ ದೊಡ್ಡ ಜವಾಬ್ದಾರಿ. ಅವರು BJP ಅವರಲ್ಲ, ಕಾಂಗ್ರೆಸ್ನವರಲ್ಲ,
ನಮ್ಮ ಕರ್ನಾಟಕದ ಜನತೆಯ ಸಭಾಪತಿ. ಕರ್ನಾಟಕದ ಜನತೆಯ ಆಗುಹೋಗುಗಳನ್ನು ನೋಡುತ್ತಾ ಸಭೆಯಲ್ಲಿ ಕರ್ನಾಟಕದ ಜನತೆಗೆ ಬೇಕಾದಂತಹ ಕಾನೂನನ್ನು ಅನುಷ್ಠಾನಗೊಳಿಸುತ್ತಾರೋ ಅನ್ನೋದನ್ನು ನಿರೀಕ್ಷಿಸುತ್ತಾ ಅದಕ್ಕೆ ಬೇಕಾದಂತಹ ಸಲಹೆಗಳನ್ನು ಸೂಚನೆ ಕೊಟ್ಟು ವಿರೋಧ ಪಕ್ಷವನ್ನು ಅದೇ ರೀತಿ ಆಡಳಿತ ಪಕ್ಷವನ್ನು ಒಂದು ಸಮಚಿತ್ತವಾಗಿ ತಗೊಂಡು ಹೋಗುವಂತಹ ಒಂದು ಚಾಕಚಕ್ಯ ಇವತ್ತು ನಾವು ಜೀವಿಕಾದಲ್ಲಿ ಕಾಣ್ತಾ ಇದ್ದೇವೆ. ಅವರ ಈ ಒಂದು ರಾಜಕೀಯ ಜೀವನ, ಅವರ ಒಂದು ಕಾನ್ಸ್ಟಿಟ್ಯೂಷನಲ್ ಆ ಪದವಿಗೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ಈ ಊರಿಗೆ ಅದೇ ರೀತಿ ಕರ್ನಾಟಕಕ್ಕೆ ಕೀರ್ತಿ ಬರುವ ಹಾಗೆ ಅವರಿಗೆ ದೇವರು ಹರಸಲಿ ಅಂತ ಪ್ರಪ್ರಥಮವಾಗಿ ಕಾಣ್ತೇವೆ. ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಅಲ್ಲಿಂದ ದೇವರ ಸ್ಮರಣೆ ಬಹುಶಃ ಅವರಿಗೆ ಬಹಳ ಸಂತೋಷ ಆಗಿದೆ. ಅದರಿದ್ದಂತಹ ಎಲ್ಲರಿಗೂ ಒಂದು ಮನಸ್ಸಿಗೆ ಒಂದು ಹಿತವಾಯಿತು. ಇನ್ನು ಕಿಯಾನ್ಸ್ ತಗೊಳ್ಳುವ ಸುಮಾರು 2 ವರ್ಷಗಳ ಹಿಂದೆ ಕರೀಂ ನನ್ನ ಹತ್ರ ಬಂದರು. ನಾನು ಚಿಕ್ಕದರಲ್ಲಿ ಅವನು ನೋಡ್ತಾ ಆಡ್ತಾ ಇದ್ದಂಥ ನಮಗೆ ವ್ಯಕ್ತಿತ್ವ ಬಹಳ ಚುರುಕು ವ್ಯಕ್ತಿತ್ವ, ಅಂದರೆ ಪಾದರಸದಂತೆ ಓಡ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಎಲ್ಲ ಸಂಘ ಸಂಸ್ಥೆಯಲ್ಲಿ ಅವನು ಭಾಗವಹಿಸ್ತಾ ಇದ್ದಾರೆ. ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ನನಗೆ ಬಿಸ್ನೆಸ್ ಎಂಬುದು ನನ್ನ ತಲೆಗೆ ಹೋಗುವುದೇ ಇಲ್ಲ. ನಾನು ಯಾವತ್ತೇನಿದ್ರೂ ಕೂಡ ಒಂದು ಸಮಾಜ, ನಾವು ಮನುಷ್ಯರು ಹೇಗೆ ಬದುಕಬೇಕು ಎಂಬುದರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅದರಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹೇಗಂತ ಕೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ಪುರುಷಾರ್ಥ ನಾವು ಬದುಕಬೇಕಿದ್ರೆ ಏನು ಪುರುಷಾರ್ಥ? ಧರ್ಮ ಅಂದರೆ ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿಯನ್ನು ನಾವು ಧರ್ಮ ಅಂತ ಹೇಳ್ತಾರೆ. ನಮ್ಮ ಡ್ಯೂಟಿ ಹೇಗೆ ಬರ್ತದೆ ಅಂತ ಕೇಳಿದರೆ ನಮ್ಮ ಋಣ ತೀರಿಸಲಿಕ್ಕೆ ನಾವು ಡ್ಯೂಟಿ ಮಾಡ್ತೀವಿ. ಏನು ಋಣ? ಆಗ MC ಅವರ ಹೆಸರು ಗೊತ್ತಿಲ್ಲ, ಬಾರಿ ಶಾಹಿದ್ ಅವರು ಸ್ಮರಣೆ ಮಾಡಿದರು ಅವರ ತಂದೆಯನ್ನು ಮತ್ತು ತಾಯಿಯನ್ನು. ನಾವು ಹೇಳ್ತೇವೆ ಮಾತೃದೇವೋ ಭವ, ಪಿತೃದೇವೋ ಭವ. ಯಾಕೆಂತ ಕೇಳಿದರೆ ನಮ್ಮ ಕರ್ಮ ಅಥವಾ ನಮ್ಮ ಋಣ ಪ್ರಥಮವಾಗಿ ಸಲ್ಲಿಸಬೇಕಾದದ್ದು ನಮ್ಮ ತಾಯಿ ಮತ್ತು ತಂದೆಯವರು. ಅದೇ ರೀತಿ ಸಮಾಜದ ಋಣ. ನಾವು ಇವತ್ತು ನಾನಿಲ್ಲಿ ನಿಲ್ಲಬೇಕಿದ್ರೆ, ಕರೀಮಲ್ಲಿ ನಿಲ್ಲಬೇಕಿದ್ರೆ ಅಥವಾ ಕರೀಮ್ ಇಲ್ಲೇ ಇರ್ತಾನೆ, ನಿಜವಾಗಿ ಇಲ್ಲಿರಬೇಕು. ಕರೀಮ್ ಇಂತಹ ಒಂದು ಸಂಘಟನೆಯನ್ನು ಮಾಡಬೇಕಿದ್ರೆ ಅವನಿಗೆ ಒಂದು ಸಮಾಜದ ಬೆನ್ನೆಲುಬು ಬೇಕು. ಅದು ಸಮುದಾಯಗಳು ಸೇರಿ ಸಮಾಜ. ಕೇವಲ ಒಂದು ಸಮಾಜದಲ್ಲಿ ನಮಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಸಮುದಾಯಗಳ ಸಮೂಹ ಸಮಾಜ. ಆ ಸಮಾಜದ ಋಣ, ಈ ಋಣ ತೀರಿಸುವಾಗ ನಮ್ಮ ಕರ್ತವ್ಯಗಳು, ಆ ಕರ್ತವ್ಯಗಳ ವಿಸ್ತಾರ ಹೇಗಿದೆ ಅಂತ ಕೇಳಿದರೆ ನಮ್ಮ ಕುಟುಂಬದ ಪ್ರತಿ, ನಮ್ಮ ಪ್ರತಿ, ನಾವಿರುವಂತಹ ಸಮುದಾಯದ ಪ್ರತಿ ಹಾಗೂ ಸಮಾಜದ ಪ್ರತಿ ಇರುವಂತಹ ನಮ್ಮ ಕರ್ತವ್ಯಗಳನ್ನು ಅವಲೋಕನ ಮಾಡುವುದಕ್ಕೆ ನಾವು ಧರ್ಮ ಅಂತ ಹೇಳ್ತೇವೆ. ಈ ಋಣ ತೀರಿಸುವಲ್ಲಿ ಧರ್ಮ, ಅರ್ಥ ಅಂದರೆ ಉದ್ಯೋಗವು ಪುರುಷ ಲಕ್ಷಣ ಅಂತ ಹೇಳ್ತೇವೆ. ಒಂದು ನಿರುದ್ಯೋಗಿಯಾಗಿ ಬದುಕುವಂತೆ ನಾವು ಯಾರನ್ನು ಬೇಕಾದರೂ ಬ್ಲೇಮ್ ಮಾಡ್ಬೋದು. ಸರ್ಕಾರ ನನಗೆ ಉದ್ಯೋಗ ಕೊಡಲಿಲ್ಲ, ಆದರೆ ಉದ್ಯೋಗ ಮಾಡಲಿಕ್ಕೆ ಅದೆಷ್ಟೋ ವಿಸ್ತಾರವಾದಂತಹ ಜಗತ್ತಿನಲ್ಲಿ ಬಹಳಷ್ಟು ಉದ್ಯೋಗವನ್ನು ನಮಗೆ ಸ್ವಯಂ ಸಂಯೋಜನೆ ಮಾಡುವಂತಹ ಒಂದು ಶಕ್ತಿ ನಮ್ಮಲ್ಲಿದೆ. ಆ ಉದ್ಯೋಗವನ್ನು ಮಾಡುತ್ತಾ ಆ ಪುರುಷಾರ್ಥವನ್ನು ಅಲ್ಲಿ ಗಳಿಸಬೇಕು. ಆಮೇಲೆ ನಮ್ಮ ಇಷ್ಟಾರ್ಥವನ್ನು ಕಾಮ ಅಂದರೆ ಇಷ್ಟಗಳು. ನಾವು ಕನಸು ಕಾಣಬೇಕಾಗಲು ಹೇಳ್ತಾ ಇದ್ದೆ, ಕನಸು ಕಾಣಬೇಕು. ನಮ್ಮ ಕನಸು ಎಷ್ಟು ವಿಸ್ತಾರವಾಗಿರಬೇಕು ಅಂತ ಕೇಳಿದರೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಸಮಾಜ ನಮ್ಮನ್ನು ಅಂಗೀಕಾರ ಮಾಡುವಂತಹ ಒಂದು ಕನಸನ್ನು ಕಾಣಬೇಕು. ಅದಷ್ಟು ಕನಸನ್ನು ನಮಗೆ ಕಾಣಲು ಸಾಧ್ಯ ಇದೆ. ಆ ಕನಸಿನ ಆಧಾರದಲ್ಲಿ ಕರೀಮು ಕಂಡಂತಹ ಕನಸನ್ನು ಅವರ ಶೇರ್ ಹೋಲ್ಡರ್ಸ್ ಅದನ್ನು ನನಸು ಮಾಡ್ತಾ ಇದ್ದಾರೆ. ನೀವೆಲ್ಲ ಸೇರಿ ಅವರಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಧರ್ಮ, ಅರ್ಥ, ಮೋಕ್ಷ. ಮೋಕ್ಷ ಅಂತ ಹೇಳಿದರೆ ನಮ್ಮ ಈ ಕರ್ತವ್ಯ, ನಮ್ಮ ಈ ಸಂಪಾದನೆ, ನಮ್ಮ ಈ ಆಶೆಗಳು, ಇದರಿಂದ ನಾವು ಗಳಿಸಿದಂತಹ ಸಂಪತ್ತು, ಇದರಿಂದ ನಾವು ಗಳಿಸಿದಂತಹ ಸಂಬಂಧಗಳು,
ಇವೆಲ್ಲವನ್ನು ಒಂದಲ್ಲ ಒಂದು ದಿವಸ ನಾನು ಬಿಟ್ಟು ಹೋಗುತ್ತೇನೆ ಎಂಬ ಜ್ಞಾನಕ್ಕೆ ಮೋಕ್ಷ ಅಂತ ಹೇಳುತ್ತೆ. ಈ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಕ್ಕಾಗಿ ಈ ಮನುಷ್ಯ ಎನ್ನುವುದು ಅದು ಭಾರತೀಯ ವಿಚಾರಧಾರೆ. ಈ ವಿಚಾರಧಾರೆಯ ಆಧಾರದಲ್ಲಿಯೇ ನಾವೆಲ್ಲ ಇದ್ದೇವೆ. ಪ್ರಥಮವಾಗಿ ಈ ಕ್ಯಾನ್ಸಾ ಎಂಬ ಈ ಒಂದು ದೊಡ್ಡ ಕನಸು ಕರೀಂ ಕಾಣ್ತಾ ಇದ್ದರೆ ಗೊತ್ತಿರಲಿಲ್ಲ. ಕೇವಲ ಸ್ಥಳ ಮತ್ತು ಒಂದೇ ಸ್ಥಳ. ಆಮೇಲೆ ಅದನ್ನು ವಿಸ್ತಾರ ಮಾಡ್ತಾ ನಾನು ಅವರಿಗೆ ಲೀಸಿಗೆ ಕೊಟ್ಟೆ. ಸುಮಾರು 2.5 ಎಕರೆ ಸ್ಥಳವನ್ನು ಅವರಿಗೆ ಲೀಸಿಗೆ ಕೊಟ್ಟಿದ್ದೆ, ಸುಮಾರು 30 ವರ್ಷ. ಆ 30 ವರ್ಷದಲ್ಲಿ ಲೀಸ್ ಕೊಡುವಾಗ ಇದೊಂದು ಒಳ್ಳೆ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಯಾವುದೇ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಲಿಲ್ಲ. ಇಂತಹ ಒಂದು ಸ್ಟ್ರಕ್ಚರ್ ಯಾವಾಗ ಬೇಕಾದರೂ ನಿರ್ಮಾಣ ಮಾಡಬಹುದು. ಯಾಕೆಂದರೆ ಕನಸು ಕಾಣುವವನಿಗೆ 30 ವರ್ಷ ನಂತರ ಏನಾಗ್ತದೆ ಅಂತ ಗೊತ್ತಿಲ್ಲ. 30 ವರ್ಷದ ದೀರ್ಘಾವಧಿಯ ಒಂದು ಕನಸು ಕಾಣುವಾಗ ಅದಕ್ಕೆ ತಕ್ಕ ಅವನ ಶೇರ್ ಹೋಲ್ಡರ್ಗೆ ಅನ್ಯಾಯ ಆಗಬಾರ್ದು. ಎಷ್ಟು ಚಂದದಲ್ಲಿ ನನ್ನ ಶೇರ್ ಹೋಲ್ಡರ್ಸ್ಗೆ ಯಾವುದೇ ಅನ್ಯಾಯ ಆಗಬಾರ್ದು ಎಂಬುದು ಅವನ ಮನಸ್ಥಿತಿ, ಅದು ವಿಶ್ವಾಸ. ಈ ಸ್ಥಳದಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲಿಯವರೆಗೆ ಆಗಲಿಲ್ಲ. ಕೇವಲ ಅವನ ಮುಖ ನೋಡಿಕೊಟ್ಟದ್ದು ನನಗೆ ವಿಶ್ವಾಸ. ಯಾಕಂದರೆ ಯಾವತ್ತೂ ವಿಶ್ವಾಸಘಾತ ಆಗಲಿಕ್ಕಿಲ್ಲ ಎಂಬ ಅವರ ಮುಖದಲ್ಲಿ ಹೇಳುತ್ತೆ. ನನ್ನ ಹತ್ರ ಮಾತನಾಡುವಾಗ ಯಾರ ಹತ್ರ ಮಾತನಾಡುವಾಗ ಆ ವಿಶ್ವಾಸವನ್ನು ಪುನರಪಿ ಆವರ್ತನೆ ಮಾಡಿ ಅದನ್ನು ನಮ್ಮ ಮನಸ್ಸಿಗೆ ಕೂರಿಸ್ತಾರೆ. ಇವತ್ತು ನಾವೆಲ್ಲರಿರುವುದು ವಿಶ್ವಾಸದ ಆಧಾರದಲ್ಲಿ. ಯಾವಾಗ ವಿಶ್ವಾಸ ಕಳೆದುಕೊಳ್ಳುತ್ತೇವೋ ಆವತ್ತು ಅಧಪತನವಾಗಿ, ಆ ಅಧಪತನವಾಗದಂತೆ ಅವರ ಏನು ಸಮಸ್ಯೆ ಇದೆಯೋ ಆ ವಿಶ್ವಾಸದ ಆಧಾರದಲ್ಲೇ ಮುಂದುವರೆದುಕೊಂಡು ಅವರ ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆಲ್ಲ ಅನ್ಯಾಯವಾಗದ ಹಾಗೆ ಅವರಿಗೆ ನ್ಯಾಯ ಸಿಕ್ಕಿಕೊಂಡು ಬಹಳಷ್ಟು ಮಂದಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕನಸು ಕಾಣ್ತಾರೆ. ಹಾಲಲ್ಲಿ ಸಣ್ಣ ಸಣ್ಣ ಕಡೆ ಅದನ್ನು ಸಣ್ಣದಾಗಿ ಅವರನ್ನು ಅದು ಕನಸು ಕಾಣ್ತಾರೆ. ಆದರೆ ಇಂತಹ ಒಂದು ವಿಸ್ತಾರವಾದಂತಹ ಸ್ಥಳದಲ್ಲಿ ಪಂಚಭೂತಾತ್ಮಕವಾದಂತಹ ಈ ಪ್ರಕೃತಿಯೊಂದಿಗೆ ನಾವು ಸಂಯೋಜನೆ ಮಾಡಿಕೊಂಡು ಸಂತೋಷದಿಂದ ಒಂದು ಕಾರ್ಯಕ್ರಮ ಮಾಡುವುದನ್ನು ಕೇಳಿದರೆ ಇಂತಹ ಸ್ಥಳಗಳು ಅದನ್ನು ಯೋಗ್ಯ. ಈ ಸ್ಥಳ ಖಂಡಿತವಾಗಿಯೂ ಒಂದು ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ಹಾಗೂ ದೈವಿಕವಾದಂತಹ ಒಂದು ಸಾನ್ನಿಧ್ಯದೊಂದಿಗೆ ಇಲ್ಲಿ ಯಾರು ಮಂಗಲ ಕಾರ್ಯ ಮಾಡ್ತಾರೋ ಅವರ ಜೀವನದಲ್ಲಿ ಒಳ್ಳೆಯದಾಗಲಿ. ನೀವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಕ್ಯಾನ್ಸರ್ಗೆ ಇನ್ನಷ್ಟು ಕೀರ್ತಿ ಬರಲಿ. ಅದೇ ರೀತಿ ಮತ್ತೊಮ್ಮೆ ನಮ್ಮ ವಿದ್ಯುತ್ ಆದರವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಸಂಯೋಜಿಸಿದಂತಹ ಕರೀಂ ಹಾಗೂ ಅವರೊಟ್ಟಿಗೆ ಸಂಯೋಜಿಸಿದಂತಹ ಪ್ರತಿಯೊಬ್ಬರಿಗೂ ಸಂಯೋಜನೆ ಮಾಡುತ್ತಾ ಪ್ರೀತಿ ವಿಶ್ವಾಸದಿಂದ ಈ ಒಂದು ಸ್ಥಾಪನೆ ಬಹಳಷ್ಟು ಹೆಚ್ಚು ಕೀರ್ತಿವಂತವಾಗಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಅವರ ಕನಸಿಗೆ ಹೇಳುವ ಮಾತಿದ್ರೆ ನೆನಪಿನ ಕನಸಿಗೆ ಕನಸಿನ ಮಾತಿಗೆ, ನೆನಪಿನ ಕನಸಿಗೆ ಕನಸಿನ ಮಾತಿಗೆ, ಮಾತಿನ ಮೋಹಕ್ಕೆ ಮೋಹದ ಪ್ರೀತಿಗೆ ಪ್ರೀತಿಯ ಉಜ್ರತ ನಿಮ್ಮ ಆಶೀರ್ವಾದಕ್ಕೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ, ನಿಮ್ಮ ಶಕ್ತಿ ಯಾವತ್ತು ಕರೀಂ ಹಾಗೂ ಕಿಯಾನ್ಸ ಮೇಲೆ ಇರಬೇಕಂತ ಕೇಳ್ತಾ ಹೇಳುವ ಮಾತೇನೆಂದರೆ ಶಿಲ್ಪಿಯಿಂದ ವಿಶೇಷತೆ ಆಚಾರ್ಯ ಅಷ್ಟೇ ಗೋಪನ ತಂತ್ರಿ ಅಷ್ಟೇ ಶಕ್ತಿ. That is one and only Mr. Uchilita. Thank you very much, sir, for being with us, for all your love and support and your blessings and benedictions. Thank you very much, sir. Now is the time here. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಕಿಯಾನ್ಸದ ಈ ಒಂದು ಪ್ರಾಜೆಕ್ಟ್ನ ವೆಬ್ಸೈಟ್ನ ಇನಾಗ್ರೇಷನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಯಾವ ಒಂದು ಯೋಜನೆ ಸಾಧ್ಯವಾಗ್ತದ ಇಲ್ವ ಅಂತೇಳಿ ಜನ ಆಲೋಚನೆ ಮಾಡ್ತಾ ಇದ್ದಾರ, ಅದು ಸಾಧ್ಯವಾಗ್ತದೆ ಅಂತ ತೋರಿಸಿಕೊಟ್ಟವರು ಕರೀಂ ಮತ್ತವರು ಮಿತ್ರರಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ವಿಶೇಷವಾಗಿ ಇವತ್ತು ಕರೀಂ ಅವರ ಕಿಯಾನ್ಸ ಪ್ರಾಜೆಕ್ಟ್ ಜನಸಾಮಾನ್ಯರಿಗೆ ಸಿಕ್ಕುವಂಥ ಒಂದು ಯೋಜನೆ ಮಾತ್ರ ಅಲ್ಲ, ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ, ಒಂದು ಮಾಡೆಲ್ ಆಗಿ, ಯುವಕರು ಯಾವ ರೀತಿಯಿಂದ ಸಂಘಟಿತರಾಗಿ ದೂರದರ್ಶನದ ಆಲೋಚನೆ ಮಾಡಿಟ್ಟುಕೊಂಡು ಒಂದು ಯೋಜನೆಗೆ ಅಷ್ಟೇ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಎಲ್ಲರ ವಿಶ್ವಾಸ ಗಳಿಸಿ ಯಶಸ್ವಿಯಾಗಲಿಕ್ಕೆ ಹೇಗೆ ಕಾರಣ ಆಗ್ತದೆ ಅಂತ ಹೇಳಿ ತೋರಿಸಿಕೊಟ್ಟವರಲ್ಲಿ ಕರೀಂ ಅವರು ಒಬ್ಬರಂತ ಹೇಳಲಿಕ್ಕೆ ನಾನು ಬಯಸಿ
ಸಮಸ್ತ ನಾಡಿನ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯವನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಯೋಜನೆ ಹಾಕಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಈ ರೀತಿಯ ಒಂದು ಯೋಜನೆ ಹಂತ ಹಂತ ಹೋಗುವ ಸಂದರ್ಭದಲ್ಲಿ ಅವರೆಲ್ಲ ಆ ಕನಸು ಅತ್ಯಂತ ಯಶಸ್ವಿ ಹಾಕಿಕೊಂಡು ಹೋಗೋದು ಅವಕಾಶ ಆಗಲಿ. ಅವರಿಗೆ ನಿಮ್ಮೆಲ್ಲರ ದುವಾ ಆಶೀರ್ವಾದ ಇರುವಂಥ ವಿಚಾರ ಕೂಡ ಇರಲಿ. ಇಂಥ ಹಲವಾರು ಪ್ರಾಜೆಕ್ಟ್ ಬೇರೆ ಬೇರೆ ಪ್ರಾರಂಭ ಮಾಡಲಿಕ್ಕೆ ಅಲ್ಲಾಹ್ ತಾಲಾ ಅವರಿಗೆ ವಿಶೇಷ ಶಕ್ತಿ ಕೊಡಲಿ ಅಂತೇಳಿ ನಾವಿವತ್ತು ಪ್ರಾರ್ಥಿಸಲಿಕ್ಕೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ಇಚ್ಛಿಸುವಂಥದ್ದು. ಬಹುಶಃ ಈ ಒಂದು ಯೋಜನೆ ಬದುಕಿಗೆ ಬಹುಶಃ ನಮ್ಮ ಕರೀಮ್ಗೆ ಮಾತ್ರ ಲಾಭ ಅಲ್ಲ, ಅಥವಾ ನೀವು ಯಾರೆಲ್ಲ ಶೇರ್ ಹೋಲ್ಡರ್ಸ್ ಇದ್ದೀರಿ ಆ ಸಹಕರಿಸಿ ನಿಮಗೆ ಮಾತ್ರ ಅಲ್ಲ. ಈ ಒಂದು ಕೇಂದ್ರ ಪ್ರಾಜೆಕ್ಟ್ ಇಲ್ಲಿ ಬಂದರೆ ಸುತ್ತಮುತ್ತಲ ಸರ್ವ ಜನರಿಗೆ ಕೂಡ ಇವತ್ತು ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ದಿಸ್ ವಿಲ್ ಬಿ ಪ್ರೈಡ್ ಆಫ್ ದಿಸ್. ಈ ಏರಿಯಾದ ದೊಡ್ಡ ಮಟ್ಟದ ಒಂದು ಕಿರೀಟವಾಗಿ ಬಂದು ನಿಂತಿದೆ. ಪ್ರಯೋಜನ ಇದಾದರೂ ಕೂಡ ಪ್ರಯೋಜನ ಸುತ್ತಮುತ್ತಲ ಸರ್ವರಿಗೆ ಕೂಡ ಇದರ ಪ್ರಯೋಜನ ಸಿಗ್ತದೆ. ಅದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ಕೂಡ ಉಳ್ಳಾಳದಂತಹ ನಾವು ಪ್ರದೇಶಿಸುವಂಥ ಕ್ಷೇತ್ರದಲ್ಲಿ ಉಚ್ಚಿಲ ಎಂಬ ಪ್ರದೇಶದಲ್ಲಿ ಇವತ್ತು ಈ ರೀತಿಯ ಒಂದು ಅತ್ಯಂತ ಸೌಂದರ್ಯದ ಅತ್ಯಂತ ಪ್ರಕೃತಿಗೆ ಸೀಮಿತವಾಗಿರುವಂತಹ ಪ್ರಾಜೆಕ್ಟ್ ಬಹುಶಃ ಇದು ಉಳ್ಳಾಲ ಕ್ಷೇತ್ರದ ಅಭಿವೃದ್ಧಿಯ ಕಿರೀಟದ ಒಂದು ಗರಿಯಾಗಿದ್ದು ನಿಲ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕ್ಷೇತ್ರ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಪೊಟೆನ್ಷಿಯಲ್ ಇರುವ ಒಂದು ಕ್ಷೇತ್ರ ಇವತ್ತಾಗಿದೆ. ಯಾವಾಗ ಇದು ಮಂಗಳೂರು ನಗರ ಕಂಪ್ಲೀಟ್ ಸ್ಯಾಚುರೇಟ್ ಆಗಿ ದಮ್ಮು ಕಟ್ಟುವಂಥ ಪರಿಸ್ಥಿತಿ ಆಗಿದೆ, ಜನ ಇವತ್ತು ಸಿಟಿ ಬಿಟ್ಟು ಹೊರಗೆ ಬರುವಾಗ ಈ ಒಂದು ಪ್ರದೇಶವನ್ನು ಇವತ್ತು ನೋಡಿಕೊಂಡು ಇವತ್ತು ನಿಂತಿದ್ದಾರೆ. ಅದಕ್ಕಾಗಿ ಈ ಒಂದು ಪ್ರದೇಶ ಭವಿಷ್ಯದ ನಗರವಾಗಿ ಪರಿವರ್ತನೆ ಆಗುವ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಯಾವುದೆಲ್ಲ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯ ಕೆಲಸ ಬೇಕಾ ಅದು ನಾನೊಬ್ಬ ಸೋದರನಾಗಿ ಒಬ್ಬ ಪ್ರತಿನಿಧಿಯಾಗಲಿ ಮುಂದೆ ನಿಂತು ನಾನು ಮಾಡಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಈಗಾಗಲೇ ಸಂಪೂರ್ಣವಾದ ರಸ್ತೆಗೆ ಇನ್ನೂ ಕೂಡ ಬೇರೆ ಬೇರೆ ಯೋಜನೆ ಇವತ್ತು ಹಾಕಿದ್ದೇವೆ. ಮತ್ತೆ ನಮಗೆ ಬೇಕಾದಂತ ಹೇಳಿದರೆ ಇನ್ನು 30 ವರ್ಷಕ್ಕೆ ನಮಗೆ ಕಡಿಮೆ ಆಗದ ರೀತಿಯಲ್ಲಿ ಕರೆಂಟಿನ ಪವರ್ ನಮಗೆ ಸಿಸ್ಟಮ್ ಬೇಕಾದ ಕಾರಣ ಈಗ ನಮ್ಮ ಉಳ್ಳಾಳದಲ್ಲಿರುವಂಥ ಸಬ್ ಡಿವಿಷನ್ ಏನಿದೆ ಸಬ್ಸ್ಟೇಷನ್ ಅದನ್ನು ಡಿವಿಷನ್ ಆಗಿ ಪರಿವರ್ತನೆ ಮಾಡಿ ಕೋಟೆಕಾರ್ ಮತ್ತು ಮುಳಿಪಿನಲ್ಲಿ ಸಬ್ ಡಿವಿಷನ್ ಪ್ರಾರಂಭ ಮಾಡಿ ಭವಿಷ್ಯದ 30 ವರ್ಷದವರೆಗೆ ಇಲ್ಲಿ ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಕರೆಂಟಿನ ಕೊರತೆ ಆಗದ ರೀತಿ ನೋಡಿಕೊಳ್ಳುವಂಥ ವ್ಯವಸ್ಥೆಗೆ ನಾವು ಈಗಲೇ ಚಾಲನೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೂಲಭೂತ ಸೌಕರ್ಯದಲ್ಲಿ ಪ್ರಮುಖವಾಗಿರುವಂಥದ್ದು ನಮಗೆ ಬಹುಶಃ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗ ಈಗಾಗಲೇ ನಾವು ಸಮುದ್ರದ ಹತ್ತಿರದಲ್ಲೂ ಕೂಡ ಕುಡಿಯಲಿಕ್ಕೆ ನೀರೆಲ್ಲರಿಗೂ ಕೂಡ ಕೆಲವೊಂದು ತಿಂಗಳಲ್ಲಿ ಬಹಳ ಕಷ್ಟದ ಇವತ್ತು ಪರಿಸ್ಥಿತಿ. ಈ ಎಲ್ಲ ಪ್ರದೇಶದಲ್ಲಿ ಬೋರ್ವೆಲ್ ತೆಗೆದರೂ ಕೂಡ ಸ್ವಚ್ಛತವಾದ ಶುದ್ಧವಾದ ನೀರು ಸಿಗುವುದು ಕೂಡ ಕಡಿಮೆ. ಅದಕ್ಕಾಗಿ ನಾನು ಸಭಾಧ್ಯಕ್ಷನಾದರೂ ಕೂಡ ಪ್ರಥಮ ಮೀಟಿಂಗ್ನಲ್ಲೇ ಇವತ್ತು ಬಹುಶಃ ಈಗಾಗಲೇ ಸುಮಾರು 200 ಕೋಟಿ ರೂಪಾಯಿಯ ನೂತನ ಯೋಜನೆಗೆ ಈ ಒಂದು ಸೋಮೇಶ್ವರ ಮತ್ತು ಕೋಟೆಕಾರಿಗೆ ಮತ್ತೆ 61 ಕೋಟಿ ರೂಪಾಯಿ ಯೋಜನೆಯನ್ನು ಸ್ಯಾಂಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಟೆಂಡರ್ ಆಗಿ ಆ ಕೆಲಸ ಕೂಡ ಆಗಿ ಮುಂದಿನ 2 ವರ್ಷದಲ್ಲಿ 24 ಗಂಟೆ ಕುಡಿಯುವ ನೀರು ಇಡೀ ಕ್ಷೇತ್ರದವರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕೆ ಬಹಳ ಅತ್ಯುತ್ತಮವಾದ ಸುಂದರವಾದ ಪೊಟೆನ್ಷಿಯಲ್ ಇರುವಂಥ ಒಂದು ಪ್ರದೇಶ ಇದಾಗಿದೆ. ಬೀಚ್ಗೆ ಬಹಳ ಹತ್ತಿರ ಇದೆ. ಎಲ್ಲ ಶೈಕ್ಷಣಿಕ ಧಾರ್ಮಿಕ ಕೇರಳ ಒಂದು ಕಡೆಯಿಂದ ಹತ್ತಿರ ಇದೆ. ಇಲ್ಲಿನ ನೇರವಾಗಿ ನಿಮಗೆ ಸಂಪರ್ಕಿಸುವಂಥ ಕೇರಳ ಮತ್ತು ಬೆಂಗಳೂರಿಗೆ ಸಂಪರ್ಕ ರಸ್ತೆ ಕೊಡುವುದು ನಿರ್ಮಾಣ ಇವತ್ತು ಆಗ್ತಾ ಇದೆ. ಅದೊಂದು ಅದ್ಭುತವಾದ ಸುಂದರವಾದ ಪ್ರದೇಶದಲ್ಲಿ ತಮ್ಮ ಯೋಜನೆ ಏನಿದೆ ಎಲ್ಲ ಹಿರಿಯರ ಆಶೀರ್ವಾದ ಮುಖಾಂತರ ಇರುವುದು ಅತ್ಯಂತ ಯಶಸ್ವಿಯಾಗಿ ಹೋಗುವ ಅವಕಾಶ ಆಗ್ತಿದೆ. ಕರೀಮ್ ಅವರನ್ನು ಮತ್ತೊಂದು ಅಭಿನಂದಿಸ್ತೇನೆ. ಎಲ್ಲ ಈ ಪ್ರದೇಶದ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಅತ್ಯಂತ ಪ್ರೀತಿ ವಿಶ್ವಾಸ ಒಂದು ಸೋದರದ ಭಾವನೆ ಅವರು ವಿಶ್ವಾಸಕ್ಕೆ ಪಡೆದುಕೊಂಡು ಎಲ್ಲರೂ ಕೂಡ ಅವರಿಗೆ ಬಂದು ಸಹಕಾರ ಇವತ್ತು ಮಾಡುವ ಒಂದು ಸಂಕೇತ ಬಂದಿದ್ದರೆ ಅದು ಚಂದ್ರಶೇಖರ್ ಉಚ್ಚಿಲಿ ಇರಲಿ, ನಮ್ಮ ತಂದೆ ಅವರಿರಲಿ, ವಿದ್ಯಾಂಧಾರ ಕ್ಷೇತ್ರದಲ್ಲಿ ಇವರೆಲ್ಲ ಬಂದು ಸಹಕಾರ ಕೊಡುವಂಥ ಒಂದು ಅವಕಾಶ ಮತ್ತು ಮಾರ್ಗದರ್ಶನ ಒಂದು ಸಂದೇಶವನ್ನು ಹೇಳಿದರೆ ನಾವು ಒಳ್ಳೆಯವರಾಗಿದ್ದರೆ ನಮ್ಮನ್ನೆಲ್ಲರೂ ಕೂಡ ಒಳ್ಳೆಯವರು ಆಗ್ತಾರೆ. ಒಂದು ಹೆಜ್ಜೆ ನಾವು ಮುಂದಿಟ್ಟರೆ ಬೇರೆಯವರು 10 ಹೆಜ್ಜೆ ನಮ್ಮ ಜೊತೆ ಇರ್ತಾರೆ ಎಂಬ ಆ ಬಾಂಧವ್ಯದ ಒಂದು ಸಂಕೇತ ಇವತ್ತು ತೋರಿಸಿಕೊಟ್ಟಿದ್ದೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಆದ ಕಾರಣ ಈ ಒಂದು ಯೋಜನೆ ಅತ್ಯಂತ ಯಶಸ್ವಿಯಾಗಿ ಮುಂದೆ ಬರೋದ ವಿಚಾರ ಆಗಲಿ, ಈ ಒಂದು ಎಲ್ಲರ ಪ್ರಯೋಜನ ಸರ್ವರಿಗೆ ಸಿಕ್ಕುವಂಥ ವಿಚಾರ ಕೂಡ ಇವತ್ತಾಗಲಿ. ನಾನು ಬಹುಶಃ 2-3 ಸಲ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇವತ್ತು ತಮ್ಮ ಸಮಾವೇಶ ಕೇಳಿದಾಗ ನಾನೇ ಕೊಟ್ಟಿದ್ದೆ ಬರ್ತೀನಿ ಅಂತ ಹೇಳಿ ಅದಕ್ಕೆ ಬಂದು ಮತ್ತು ಬೇರೆ ಕಡೆ ಹೋಗಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಹೋಗುವಂಥ ಅವಕಾಶ. ಸೊ ಮೊನ್ನೆ ಚುನಾವಣೆಯಲ್ಲಿ ತಾವೆಲ್ಲರೂ ಧ್ರುವ ಆಶೀರ್ವಾದ ಸಹಕಾರ ಮತ್ತು ಮತದ ಮೂಲಕ
ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಭಾಧ್ಯಕ್ಷ ಸ್ಥಾನವನ್ನು ಕೂತ್ಕೊಳ್ಳುವಂಥ ಅವಕಾಶ ತಾವು ಮಾಡಿ ಕೊಟ್ಟಿದ್ದೀರಿ. ಈ ಒಂದು ಸ್ಥಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಬಹುಶಃ ಸಂಸದೀಯ ವ್ಯವಸ್ಥೆಗೆ ಅನುಗುಣವಾಗಿ ನಡೆಸಲ್ಪಟ್ಟಂಥ ಒಂದು ಸ್ಥಾನ. ಇದನ್ನು ಬಹುಶಃ ಗೌರವಪೂರ್ವಕವಾಗಿ ನಡೆಸಿಕೊಳ್ಳಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಯುವ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದರಲ್ಲಿ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅಷ್ಟು ಸುಲಭ ಇಲ್ಲ. ಯಾಕೆ ನಾನು ಈಗಾಗಲೇ ಹೇಳಿದೆ, ನಾನು ಸಭಾಧ್ಯಕ್ಷನಾಗಿ ನಾನು ಪ್ರತಿಪಕ್ಷದವರ ಮಿತ್ರ. ನಾನು ಪ್ರತಿಪಕ್ಷ ಎಷ್ಟೇ ಮಿತ್ರ ಆದರೂ ಕೂಡ ನನ್ನ ಮೇಲೆ ಸಂಶಯಗಳು ಬಿಡಿದ್ರು. ಇವಾಗ ಜಾಸ್ತಿ ನನ್ನ ಮೇಲೆ ಸಂಶಯಗಳು ಜಾಸ್ತಿ. ನಾನು ಪ್ರತಿಪಕ್ಷ ಮಿತ್ರನಾಗಿ ಆಡಳಿತ ಪಕ್ಷವನ್ನು ಸರಿಯಾಗಿ ಕೆಲಸ ಮಾಡಿಸುವುದು ನನ್ನ ಜವಾಬ್ದಾರಿ. ಮತ್ತು ಇವರ ಸಮಸ್ಯೆ ನನಗೀಗ ಪಕ್ಷ ಇಲ್ಲ. ನಾನು ಯಾವ ಅಧ್ಯಕ್ಷ ಆಗಿದ್ದೇನೆ ಆಗ ನನ್ನ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಇವರ ಸಮಸ್ಯೆ ನೀವು ಈ ಕಡೆ ಇವರು ಗಲಾಟೆ ಮಾಡೋದು, ಆ ಕಡೆ ಅವರು ಗಲಾಟೆ ಮಾಡೋದು, ಇಬ್ಬರು ಗಲಾಟೆ ಮಾಡಿ ಲಾಸ್ಟಿಗೆ ಸ್ಪೀಕರ್ ಸರಿಯಾದ ಸ್ಪೀಕರ್ ಒಂದು ಇಬ್ಬರು ಕೂಡ ಇದ್ರು ಅಂತ ಒಂದು ವಿಚಾರ ಇವತ್ತು ಕಷ್ಟಕಾಲ ಸಿಗ್ತಾರೆ. ಇವತ್ತು ನಾನು ಕೂಡುವಂಥ ಪರಿಸ್ಥಿತಿ ಇದೆ. ಈಗ ನಿಭಾಯಿಸಲಿಕ್ಕೆ ನಿಮ್ಮೆಲ್ಲರೂ ಕೂಡ ಅವಕಾಶ ಆಗಲಿ. ಬಹುಶಃ ತಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಗೌರವವಾಗಿ ತನ್ನ ಸನ್ಮಾನ ಸ್ವೀಕರಿಸಿಕೊಟ್ಟು ಬಹುಶಃ ಒಂದು ಜವಾಬ್ದಾರಿ ವಹಿಸಿಕೊಂಡಿದ್ದೀರಿ. ಬಹುಶಃ ಈ ಜವಾಬ್ದಾರಿ ಸ್ಥಾನ ಇದ್ದುಕೊಂಡು ನಮ್ಮ ಜಿಲ್ಲೆ ಹಿಂದಿದ್ದಂಥ ವೈಕುಂಠ ಬಾಲಿಗಳಲ್ಲಿ KS ಇರಲಿ, ನಮ್ಮ ಈ ಕ್ಷೇತ್ರ ಶಾಸಕರಾಗಿದ್ದ BM ವಿದ್ಯಾನಗೌಡ ಇರಲಿ, BM ಮೊಯ್ದೀನ್ ಇರಲಿ, ನನ್ನ ತಂದೆ ಯುವತಿ ಪದವಿ ಯಾವ ಒಂದು ವ್ಯಕ್ತಿತ್ವ ರೂಪಿಸಿಕೊಂಡು ಈ ಕ್ಷೇತ್ರಕ್ಕೆ ಗೌರವ ತಂದಿದ್ದಾರ, ಅದೇ ರೀತಿಯ ಗೌರವವನ್ನು ಕೆಲಸಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಅವಕಾಶ ಇತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದಕ್ಕಾಗಿ ನಾನು ಎಲ್ಲ ನನ್ನ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಕರೀಂ ಅವರಿಗೆ ತಮ್ಮೆಲ್ಲರ ಒಂದು ವಿಶೇಷ ಬೆಂಬಲ ಸಹಕರಿಸುವಂಥ ಅವಕಾಶ ಇವತ್ತು ಆಗಲಿ. ಬಹುಶಃ ಅವರಿಗೆ ಮತ್ತು ಎಲ್ಲವರ ಮಿತ್ರ ಮತ್ತು ತಂಡದವರಿಗೆ ನಾನು ಶುಭಾಶಯದಾಗಿ ಸಲ್ಲಿಸಿಕೊಂಡು ನಾನೊಬ್ಬ ಕ್ಷೇತ್ರ ಶಾಸಕನಾಗಬೇಕು, ಪ್ರತಿನಿಧಿ ಆಗಬೇಕು, ಮಿತ್ರನಾಗಿ ನನ್ನಿಂದ ಏನು ಸಹಕಾರ ಸಂದರ್ಭದಲ್ಲಿ ಬೇಕು, ನಾನು ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ವಿಧಾನಸಭೆಯಲ್ಲಿ ರಾಜ್ಯ ಸಭಾಧ್ಯಕ್ಷನಾಗಿರ್ಬೋದು. ನನ್ನ ಕ್ಷೇತ್ರಕ್ಕೆ ನಾನು ಯಾವ UT ಕಾಲದಲ್ಲಿ ಇದ್ದುಕೊಂಡು ಹಿಂದೆ ಯಾವ ರೀತಿ ಮುಂದಿರ್ತೇದನ ಅದೇ ರೀತಿ ಕೂಡ ನಾನು ಶಾಶ್ವತವಾಗಿ ಆ ಒಂದು ಸಂಬಂಧ ಕಲ್ಪಿಸುವ ವ್ಯವಸ್ಥೆ ನಾನು ಮಾಡ್ತಾ ಹೇಳಿಕೊಳ್ಳುತ್ತಾ ನಿಮ್ಮೆಲ್ಲರ ಧ್ರುವ ಆಶೀರ್ವಾದ ಸಹಕಾರ ಹೇಳಿಕೊಂಡು ಇವತ್ತಿನ ಸನ್ಮಾನ ಮುಖಾಂತರ ಅದು ನನಗೆ ಮಾತ್ರ ಸನ್ಮಾನ ಕೊಟ್ಟು ಸುಮ್ಮನೆ ಆಗಲ್ಲ. ಈಗಿನ ಸಣ್ಣ ಯುವಕರು ಕೂಡ ಮುಂದಿನ 10-20 ವರ್ಷಗಳಲ್ಲಿ ಇದೇ ಸ್ಥಾನಕ್ಕೆ ಬರಲಿಕ್ಕೆ ಆ ಒಂದು ಪಣ ತೊಡಬೇಕು, ಕನಸನ್ನು ಕಾಣಬೇಕು, ನೀವೆಲ್ಲರೂ ಕೂಡ ಯಶಸ್ವಿ ಆಗಬೇಕಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲ ನನ್ನ ಶುಭಾಶಯ ಮತ್ತೊಮ್ಮೆ ಸಲ್ಲಿಸಿಕೊಂಡು ಹಿರಿಯರೆಲ್ಲರ ಧ್ರುವ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ನಮ್ಮ ಕರೆ ಮತ್ತು ಇಡೀ ತಂಡದ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. At the same time, it's unveiling of the brochures. I request once again for the unveiling of the brochure, request Mr. Asif Deals to please get the brochures on the stage. I request you to please open it with Caesar. Caesar. One last time here to unveiling of the brochures of the gateway towards entertainment, the hotel, King Hamza Ventures Private Limited. Ladies and gentlemen, let's put hands together once again, everybody. All the guys and ladies and gentlemen, that is once again King Hamza Ventures Private Limited. All the people, let's put hands together. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳ ಮತ್ತೊಮ್ಮೆ ವಿನಂತಿ. ಹೋಟೆಲ್ ಧ್ಯಾನ್ಸ ಹೋಟೆಲ್ ಅವರ ಶಿಲಾನ್ಯಾಸ ಕಾರ್ಯಕ್ರಮದ ಎಲ್ಲ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ ಹಾಗೂ ಕರೀಂ ಹಾಗೂ ಅವರ ಟೀಮ್ ಅವರಿಗೆ ಆಲ್ ದಿ ಶೇರ್ ಹೋಲ್ಡರ್ಸ್, ದ ಇನ್ವೆಸ್ಟರ್ಸ್, ದ ಪಾರ್ಟ್ನರ್ಸ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಕಾಂಗ್ರ್ಯಾಚುಲೇಷನ್ಸ್. Kareem, I request you to please come back or stand in the entries, yeah? Stand. I request you please close towards the camera. Request everybody, let's put it together. First is Beyonce, Rogers Private Limited. Woo! Beyonce, Rogers Private Limited, presenting the hotel, the grand entry, the Mahathwara, with the restaurants, with the cafe, with the rooms, as well as with the
ഏറ്റവും പ്രധാനപ്പെട്ട വ്യക്തിത്വം ഈ പ്രദേശത്തെ ഏറ്റവും പ്രധാനപ്പെട്ട ഹൈന്ദവ ക്ഷേത്രം ശ്രീ വിഷ്ണുമൂർത്തി ക്ഷേത്രത്തിലെ ആത്മീയ വ്യക്തിത്വം ശ്രീ പത്മനാഭ തന്ത്രി, ശ്രീ സംഘടനടക്കമുള്ള വിശിഷ്ട വ്യക്തിത്വങ്ങളെ, പ്രിയപ്പെട്ട സഹോദരന്മാർ, എൻ്റെ സുഹൃത്ത് കരീമിൻ്റെ നേതൃത്വത്തിൽ കിയാൻസ എന്ന് പറയുന്ന വളരെ മനോഹരമായ ഒരു പദ്ധതിയുടെ ഔപചാരികമായ സമർപ്പണമാണ് ഇവിടെ വെച്ച് ഇന്ന് നടന്നിട്ടുള്ളത്. പ്രിയപ്പെട്ട ഷായിൽ ഇന്നത്തെ പരിപാടിയുടെ അവതാരകൻ തുടക്കം മുതൽ വളരെ കൃത്യമായി ഈ പദ്ധതിയുടെ തുടക്കം, സഞ്ചാരം, ഭാവി ഇവിടെ വളരെ കൃത്യമായി അവതരിപ്പിച്ചിട്ടുണ്ട്. ഞാനിവിടെ നിങ്ങളുടെ തൊട്ടടുത്ത ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಪೂರ್ವ ಶಾಸಕ, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಕ್ಷೇತ್ರದವರು, ನನ್ನ ಜಿಲ್ಲೆಯವರು ಆಸ್ಪತ್ರೆಗೆ ಬರುವುದಾದ್ರೆ ಬರುವುದು ಮಂಗಳೂರು, ಮಕ್ಕಳನ್ನು ಕಲಿಸಲಿಕ್ಕೆ ಬರುವುದು ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ. ಯಾವುದಾದ್ರೂ ಶುಭ ಸಮಾರಂಭಗಳು ಬಂದರೆ ಖರೀದಿ ಮಾಡಲಿಕ್ಕೂ ಕೂಡ ನಾವು ನಿರಂತರವಾಗಿ ಭೇಟಿ ಕೊಡುವುದು ಮಂಗಳೂರು. ಈ ಒಂದು ಪದ್ಧತಿ ಬರುವ ಸಂದರ್ಭದಲ್ಲಿ ಇಲ್ಲಿ ಸೇರಿರುವ ಎಲ್ಲರಿಗಿಂತ ಮಿಗಿಲಾಗಿ ಬಹಳ ಸಂತೋಷ ಪಡುವನು ಕೇರಳದ ಗಡಿನಾಡಿನ ಶಾಸಕ ಎಂಬ ನೆಲೆಯಲ್ಲಿ ನನ್ನವರಿಗೆ ಮಂಗಳೂರಿಗೆ ಕೂಡ ಹೋಗದೆ ಪಕ್ಕದ ಉಚ್ಚಿಲದಲ್ಲಿ ಕಿಯಾನ್ಸ ಎಂಬ ಈ ಒಂದು ಹೊಸ ಪ್ರಪಂಚವನ್ನು ಸದುಪಯೋಗಪಡಿಸಲಿಕ್ಕೆ ಸಾಧ್ಯವಾಗಬಹುದು ಎಂಬುದು ಬಹಳ ಹೆಮ್ಮೆಯ ವಿಚಾರ. ನಾವು ಈ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರತಿಯೊಂದು ಮಾತುಗಳು ಹಾದು ಹೋಗುವ ಸಂದರ್ಭದಲ್ಲಿ ಕೂಡ ನಾವೆಲ್ಲಕ್ಕಿಂತ ಮಿಗಿಲಾಗಿ ನಾವು ಅಭಿಮಾನದಿಂದ ಹೇಳುವಂಥ ಮಾತು ಅಂತ ಹೇಳಿದ್ರೆ, ಭಾರತೀಯರು ಎಂಬುದನ್ನು ನಾವು ಹೇಳುವಾಗ ಎಲ್ಲಕ್ಕಿಂತ ಮಿಗಿಲಾಗಿ ಸಾವಿರಾರು ಸಂಖ್ಯೆ ನಾವು ಅಭಿಮಾನ ಪಡುವಂಥ ಒಂದು ಮಾತು. ನಾನು ಸಾಧಾರಣವಾಗಿ ನನ್ನ ಭಾಷಣದಲ್ಲಿ ಹೇಳೋ ಮಾತಿದೆ, ಜಗತ್ತಲ್ಲಿ ಅಮೆರಿಕಾದಲ್ಲಿ ಹುಟ್ಟಿದವರಿಗೆ ಶ್ರೀಮಂತ ರಾಷ್ಟ್ರದ ಪ್ರಜೆ ಅಂತ ಹೇಳ್ಬೋದು, ಸೌದಿಯಲ್ಲೂ ಇನ್ನಿತರ ದೇಶಗಳಲ್ಲಿ ಹುಟ್ಟಿದವರಿಗೆ ಅಲ್ಲಿಯ ಇತಿಹಾಸವನ್ನು ಹೇಳಿ ಅಲ್ಲಿ ಪ್ರಜೆ ಅಂತ ಹೇಳ್ಬೋದು. ಆದರೆ ಭಾರತದಲ್ಲಿ ಹುಟ್ಟಿದವರಷ್ಟು ಭಾಗ್ಯವಂತ ಜಗತ್ತಲ್ಲಿ ಎಲ್ಲೂ ಇರಲಿಕ್ಕಿಲ್ಲ ಅಂತ ಹೇಳಿದ್ರೆ, ಎಲ್ಲ ಧರ್ಮಗಳ ತವರೂರಾದ ಒಂದು ದೇಶ ನಮ್ಮ ಭಾರತ ಅಂತ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ನಾವು ಹೇಳ್ತಾ ಇದ್ದೇವೆ. ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಕೂಡ ಕೇಸರಿ ವಸ್ತ್ರವನ್ನು ತೊಟ್ಟು ರುದ್ರಾಕ್ಷ ಹಾರವನ್ನು ಹಾಕಿ ಪವಿತ್ರವಾದ ಭಾರತ ದೇಶದ ಹಿಂದೂ ಆತ್ಮೀಯ ವ್ಯಕ್ತಿತ್ವವಾಗಿ ಅಲ್ಲಿ ಹೇಳಿದ ಮಾತಂತ ಹೇಳಿದ್ರೆ, ನಾನು ಬರ್ತಾ ಇರುವುದು ಎಲ್ಲ ಧರ್ಮಗಳ ತವರೂರಾದ ಭಾರತದಿಂದ ಅಂತ ಹೇಳಿದ ಒಂದು ಮಾತು ಈಗಲೂ ನಾವು ಅಭಿಮಾನದಿಂದ ತಲಾಂತರಗಳಿಗೆ ವೆಚ್ಚ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಕರೀಮ್ ಎಂಬ ಒಂದು ಯುವಕ ಈ ಪ್ರದೇಶದಲ್ಲಿ ಕಿಯಾನ್ಸ ಎಂಬ ಒಂದು ಪದ್ಧತಿಯನ್ನು ಜಗತ್ತು ನಿಬ್ಬೆರಗಾದ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ಈ ಒಂದು ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಉದ್ದೇಶ ಮಾಡುವಾಗ ಅವರಿಗೆ ಸಹಕಾರದ ಒಂದು ಹಸ್ತವನ್ನು ನೀಡಿದ್ದು ಈ ಪ್ರದೇಶದ ಪವಿತ್ರವಾದ ಒಂದು ದೇವಸ್ಥಾನದ ಆಡಳಿತ ಉದ್ದೇಶವಾದ ಪದ್ಮನಾಭ ತಂತ್ರಿ ಅಂತ ಹೇಳುವಾಗ, ಎಲ್ಲ ಪದ್ಧತಿಗಳಿಗಿಂತ ಮಿಗಿಲಾಗಿ ನಾನಿದರ ಲಾಭಕ್ಕಿಂತ ಭವಿಷ್ಯಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾಗಿ ಗಡಿನಾಡಿನ ಅವರು ಶಾಸಕ ಎಂಬ ನೆಲೆಯಲ್ಲಿ ನಾನಿದರಲ್ಲಿ ಕಾಣುವಂಥ ಒಂದು ಒಳ್ಳೆಯ ಗುಣ ಅಂತ ಹೇಳಿದ್ರೆ, ಈ ಪದ್ಧತಿಯಲ್ಲಿ ಭಾರತೀಯತ್ವದ ಒಂದು ಸಾಮರಸ್ಯ ಇದೆ ಎಂಬುದನ್ನು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀವಿ. ಹೊಸ ಪ್ರಪಂಚದಲ್ಲಿ ಅವರವರ ಕ್ರಿಕೆಟ್ ತಂಡಗಳು ಹುಟ್ಟಿಕೊಳ್ಳುವ ಸಂದರ್ಭದಲ್ಲಿ, ಅವರವರ ಕ್ಲಬ್ಗಳು ಹುಟ್ಟಿಕೊಳ್ಳುವ ಸಂದರ್ಭದಲ್ಲಿ, ಅವರವರ ವಾಣಿಜ್ಯ ಸಂಸ್ಥೆಗಳು ಹುಟ್ಟಿಕೊಳ್ಳುವ ಸಂದರ್ಭದಲ್ಲಿ ಪದ್ಮನಾಭ ತಂತ್ರಿಯವರು ಕರೀಂ ಮತ್ತು ತಂಡದವರಿಗೆ ನೀವು ಮುನ್ನುಗ್ಗಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂಬ ಒಂದು ಸಂದೇಶವನ್ನು ನೀಡಿದ್ದನ್ನು
ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಆ ಮಹೋನ್ನತ ವ್ಯಕ್ತಿತ್ವವರಿಗೆ ನಾನು ಕೃತಜ್ಞತೆಗಳನ್ನು ಎಲ್ಲರ ಪರವಾಗಿ ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಒಂದು ಇದಕ್ಕೆ ಭಾಗಿಯಾಗಲಿಕ್ಕೆ ತುಂಬ ಮಂದಿ ಹೆಸರುಗಳಿದ್ರು. ಬಹುಶಃ ನನ್ನ ಮುಂದೆ ಲತೀಫ್ ಯೂನಿವರ್ಸಿಟಿ ಅವರಿದ್ದಾರೆ. ನಾನು ಕಲಿತ ರಾಷ್ಟ್ರಕವಿ ಗೋವಿಂದ ಪೈ ಕಾಲೇಜಲ್ಲಿ ಅವರು ಹಳೆಯ ವಿದ್ಯಾರ್ಥಿಯಾಗಿದ್ದರು. ಅತ್ಯುತ್ತಮವಾದ ಉದ್ಯಮಿ. ಇದಕ್ಕೆ ಇನ್ವೆಸ್ಟ್ ಮಾಡುವ ಸಂದರ್ಭದಲ್ಲಿ ನಿಜಕ್ಕೂ ನನ್ನ ಕ್ಷೇತ್ರದ ಲತೀಫ್ ಅವರು ಎಷ್ಟು ಶ್ರೀಮಂತದ ಎತ್ತರಕ್ಕೆ ಬೆಳೆದಿದ್ದರೂ ಕೂಡ ಬಹಳ ಕೆಳಮಟ್ಟದ ಮಾದರಿಯುತವಾದ ಅವರು ವ್ಯಕ್ತಿತ್ವವಾಗಿದ್ದಾರೆ. ಅವರನ್ನು ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ. ಒಂದು ಮಾತನ್ನು ಮಂಜೇಶ್ ಶಾಸಕ ಮನೆಯಲ್ಲಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಸೇರಿ ಕರೀಂ ಮತ್ತು ತಂಡವನ್ನು ಸಪೋರ್ಟ್ ಮಾಡಿದರೆ ಈ ಪ್ರದೇಶಕ್ಕೆ ಮಾತ್ರವಲ್ಲ, ಸಾಧಾರಣವಾಗಿ ನಾವೊಂದು ಮಾತನ್ನು ಹೇಳ್ತೇವೆ, ಗಡಿ ಅಂತ. ಈ ಒಂದು ಕಿಯಾನ್ಸ ಪದ್ಧತಿ ಮುಖಾಂತರ ಕಾಸರಗೋಡು ಮತ್ತು ಮಂಗಳೂರಿನ ಗಡಿಯನ್ನು ನಮಗೆ ಇಲ್ಲವಾಗಿಸಿ ಒಂದು ಹೊಸ ಪ್ರಪಂಚವನ್ನು ಕಟ್ಟುವಂತ ಮಾತ್ರ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರಿ ಮಂಜೇಶ್ವರದ ಶಾಸಕನಾದ ನಾನು ಮಾತ್ರವಲ್ಲ, ನಾವೆಲ್ಲರೂ ಪ್ರಾರ್ಥನೆ ಮುಖಾಂತರ ಈ ಪದ್ಧತಿ ಜೊತೆಯಲ್ಲಿದ್ದೇವೆ ಎಂಬ ಒಂದು ಭರವಸೆ ನೀಡಿಕೊಂಡು ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರಿ ಮಾತಿಗೆ ವಿರಾಮ. ಜೈ ಹಿಂದ್. Lovely. Thank you very much once again for Mr. Ashraf. Let's put hands together once again for the beautiful words where exactly is spoken about the national integration. ಅದಕ್ಕೋಸ್ಕರ ಹೇಳಿಕ್ಕೆ ಇಷ್ಟಪಡ್ತೀನಿ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಹಿಂದೂ ಮುಸ್ಲಿಂ ಕ್ರೈಸ್ತರಲ್ಲಿ ಇದೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿತಾತನು ಎದೆಯ ಬಾನಿನ ಚಂದಿರ. ಮತ್ತೊಮ್ಮೆ ಜೋರ ಚಪ್ಪಾಳೆ ಈ ಒಂದು ಭಾವೈಕ್ಯತೆಗೆ, ಈ ಒಂದು ಪ್ರೀತಿಗೆ, ಈ ಒಂದು ವಿಶ್ವಾಸಕ್ಕೆ, ಈ ಒಂದು ಇನ್ಸಾನಿಗೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಅಶ್ರಫ್ ಸರ್ ಹಾಗೆ